ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ರೂಪೇಶ್ ಬಿಟ್ಟರೆ ಯಾರಾದರೂ ಫಿಲ್ಮ್ ಸ್ಟಾರ್ ಇದ್ದಾರಾ? ಯಾರಿಲ್ಲ. ರೂಪೇಶ್ ಅವನೇ ಹೋದದ್ದು ಅಕಸ್ಮಿತ, ಏನೋ ಒಂದು ಆ ದೇವರ ಆಶೀರ್ವಾದ, ಮತ್ತು ಅವನ ಮೇಯ್ನ್ ಅಂದರೆ ತಾಯಿದ ಆಶೀರ್ವಾದ. ತಾಯಿದು ಒಂದು ನೆನಪಲ್ಲಿ ಒಂದು ಚಿತ್ರ ತೆಗೆದ ಪೊರ್ಲು ಹಾಗೆ ಅದೊಂದು ನನಗೆ ನೋಡೋಕೆ ಸ್ವಲ್ಪ ದುಃಖ ಆಯಿತು. ಅದು ಅವಳದು ನೆನೆಸೋಯ್ತು, ತಾಯಿದು. ನನಗೆ ಅದು ನೋಡುವಾಗ ಅವನ ತಾಯಿದು ನೆನೆಸೋಯ್ತು. ಅವನ ಕುಟುಂಬದ ದೇವರಾಗಲಿ, ಅವನ ನಂಬಿದ ದೇವರಾಗಲಿ ಅವರು ಕೈ ಬಿಡಲಿಲ್ಲ. ಅಷ್ಟು ಭಕ್ತಿ ಉಂಟು ಅವನಿಗೆ. ನೋಡುವಾಗ ಇವನಿಗೆ ದೇವರ ಭಕ್ತಿಯೇ ಇಲ್ಲ ಅಂತ ಹೇಳಬೇಕು ಯಾರಾದರೂ. ಅಂದರೆ ಈಗಿನವ್ರು ಹಾಗೆಲ್ಲ ಹೋಗ್ತಾರೆ, ಹೀಗೆ ಮಾಡಿಕೊಂಡು ಹೋಗ್ತಾರೆ. ಪ್ರತಿ ಬಸ್ ಸ್ಟ್ಯಾಂಡ್ ಅಲ್ಲಿರುವ ಎಲ್ಲ ಬೇಡುವವರಿಗೆ ಅಲ್ಲಿ ಮಲಗಿದವರನ್ನು ಎಬ್ಬಿಸಿ 2 ತಿಂಗಳು ಅವನು ಫುಲ್ ಅನ್ನ ಕೊಟ್ಟಿದ್ದಾನೆ. ಅವನಿಗೆ ಮೊನ್ನೆ ಅದೇ ಬಿಗ್ ಬಾಸ್ ಅಲ್ಲಿ ಬಂತು, ಒಂದು ಚಪಾತಿ ಬಿಸಾಡುವ ವಿಷಯಕ್ಕೆ ಅವನಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಅಂತ. ಅವನಿಗೆ ಅನ್ನದ ಬೆಲೆ ಗೊತ್ತಿರುವಷ್ಟು ಹೇಳಿದವರಿಗೆ ಗೊತ್ತಿರುವುದಿಲ್ಲ. ನಾನು ಹೇಳ್ತೇನೆ, ಅವರು ದೊಡ್ಡವರು, ಇವನು ಬಡವನು, ಯಾವುದು ಬಡತನದಿಂದ ಬಂದವನು. ಇವನಿಗೆ ಅನ್ನದ ಬೆಲೆ ಗೊತ್ತಿರುವಷ್ಟು ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ. ನಾನು ರೂಪೇಶ್ ಶೆಟ್ಟಿಯವರ ದೊಡ್ಡಪ್ಪ. ಭಾಳ ಖುಷಿ ಆಯಿತು ಸರ್. ಈಗ ಸಂದರ್ಶನ ಒಂದು ಕೊಡಬೇಕು ನೀವು ರೂಪೇಶ್ ಬಗ್ಗೆ ಅಂತ ಹೇಳಿದಾಗ ಭಾಳ ಪ್ರೀತಿಯಿಂದ ಬಂದ್ರಿ ಸರ್. ರೂಪೇಶ್ ಬಗ್ಗೆ ಕೇಳೋದಾದರೆ, ಈಗ ನಾವು ಕೇಳ್ಪಟ್ಟ ಹಾಗೆ ನಿಮ್ಮ ಮಿಸ್ಸಸ್ಸನ್ನು ಕೂಡ ನಾವು ಸಂದರ್ಶನ ಮಾಡಿದ್ದೇವೆ. ಅವರ ಮನೆಯಲ್ಲಿ ಅವರು ಇದ್ದದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲೇ ಇದ್ದಂತಹ ಮಗು, ನೀವು ನೋಡಿದಂತಹ ಮಗು. ಹೇಗೆ ಸರ್ ರೂಪೇಶ್ನ ಗುಣಗಳು? ತುಂಬ ಒಳ್ಳೆಯ ಗುಣ. ಯಾಕೆಂದರೆ ಅವನು ಸ್ವಲ್ಪ ಸೈಲೆಂಟಾಗಿ, ಹೆಚ್ಚಿಗೆ ಮಾತಾಡೋದಿಲ್ಲ, ಮೌನ. ಅಂದರೆ ಅವನ ಕೆಲಸ ಆಯಿತು, ಏನಕ್ಕೆ ಕೆಲಸ ಇದ್ದರೆ ಅವನಷ್ಟಾಗಿ ಅವರು ಒಳಗೆ ರೂಮಲ್ಲಿ ಇದ್ದು ಬರೀಲಿಕ್ಕಿದ್ರೆ ಬರೀತಾನೆ, ಏನಾದರೂ ಮಾಡ್ತಾ ಇರ್ತಾನೆ. ಹಾಗೆ ಅದು ಎಲ್ರಿಗೂ ಇವನು ಏನು ಮಾತಾಡ್ತಾನೆ, ಏನು ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಕೆಲವು ಸಲ ಅವನು ರೇಡಿಯೋದು ಅದು ಇದು ಇರ್ತದಲ್ಲ, ಅದೆಲ್ಲ ಮಾಡ್ತಾ ಇರ್ತಾನೆ ರೂಮ್ ಒಳಗೆ ಬಾಗಿಲು ಹಾಕ್ಕೊಂಡು. ಹಾಗೆ ಮತ್ತೆ ಹೊರಗೆ ಬರ್ತಾನೆ, ಏನಾದರೂ ಅಲ್ಲಿ ಆಚೆ ಈಚೆ ಹುಡುಕೋದು ಮಾತ್ರ, ಕೇಳುವುದಿಲ್ಲ ಅದಿಲ್ಲ ಇದಿಲ್ಲ ಅಂತ. ಹಾಗೆ ಮತ್ತೆ ಕಿಚನಿಗೆ ಹೋಗ್ತಾನೆ. ಕಿಚನಲ್ಲಿ ಏನಾದಿದ್ದರೆ ದೊಡ್ಡಮ್ಮ ಅಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಏನಾದರೂ ಚಹಾದ ಟೈಮ್ ಆದರೆ ಚಹಾ, ಊಟ ಟೈಮ್ ಆದರೆ ಊಟ, ಅದನ್ನು ಏನಾದಿದ್ದರೆ ಅವನೇ ಹಾಕಿಕೊಂಡು ಬಂದು ಮಾಡ್ತಾನೆ. ತಿಂಡಿ ತಿನ್ನೋದಾದರೆ ಚಹಾದ ಟೈಮಿಗೆ ಚಹಾದ ತಿಂಡಿ ಹಾಗೆ ಮಧ್ಯಾಹ್ನ ಊಟ ಟೈಮ್ ಆದರೆ ಊಟ ಅವನೇ ಹಾಕ್ಕೊಂಡು, ಹಸಿವಾದರೆ ಅವನೇ ಹಾಕ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಮತ್ತು ಏನು ಬೇಕು ಅದು ಅಂತೇಳಿ ಅವನು ಕೇಳುವುದಿಲ್ಲ ಯಾರ ಹತ್ರ ಕೂಡ. ಹಾಗೆ ಅವನಷ್ಟೇ. ರೂಪೇಶ್ ದೊಡ್ಡಪ್ಪನ ಹತ್ರ ಹೇಗಿರ್ತಾರೆ? ನನ್ನ ಹತ್ರ ಅಷ್ಟು ಇಲ್ಲ, ಮಾತಾಡೋದಿಲ್ಲ. ನಾನು ಸಹ ಅಷ್ಟೇ ಮಾತಾಡೋದಿಲ್ಲ. ಅವರು ನನ್ನ ಹತ್ರ ಅಂತಲ್ಲ, ಎಲ್ಲರ ಹತ್ರ. ನಾನು ಕೂಡ ಹೆಚ್ಚಿಗೆ ಅವ್ರ ಹತ್ರ ಮಾತಾಡೋದು. ನನಗೆ ಅವನೊಂದಲ್ಲ, ಈಗ ನನ್ನ ಇವನ ಹತ್ರ ಕೂಡ, ಯಾರು JP ಹತ್ರ ಕೂಡ ಅಷ್ಟೇ, ಮಗನ ಹತ್ರ ಕೂಡ ಹಾಗೆ. ನಾನು ಮಕ್ಕಳ ಹತ್ರ ಜಾಸ್ತಿ ಆಗಿಲ್ಲ. ಏನು ಕೆಲಸ ಇದ್ದರೆ ಮಾತ್ರ, ಏನು ಬೇಕು ಅಷ್ಟೇ. ಅವರು ಸಾಕಿ, ಏನಾದರೂ ಇದ್ದರೆ ನನ್ನ ಹತ್ರ ಬರ್ತಾರೆ, ಕೇಳ್ತಾರೆ. ಮತ್ತು ನಾನು ಅವ್ರ ಹತ್ರ ಹೆಚ್ಚಿಗೆ ಆಗಿ ಕೇಳಲಿಕ್ಕೆ ಹೋಗೋದಿಲ್ಲ, ಮಾತಾಡಲಿಕ್ಕೆ ಹೋಗೋದಿಲ್ಲ. ಏನಾದರೂ ಅಗತ್ಯ ಕೆಲಸ ಇದ್ದರೆ ಕೇಳ್ತೇನೆ ಅಷ್ಟೇ. ಮತ್ತು ನಮ್ಗೆ ಜಾಸ್ತಿ ಅವನು ಮಾತಾಡೋದು ಅದು ಇದು, ಕೆಲವು ಮನೆಯಲ್ಲಿ ಹೀಗೆ ಇರ್ತಾರೆ ಜಾಲಿ, ಅದೆಲ್ಲ ಇಲ್ಲ. ಅಷ್ಟೇ, ಎಷ್ಟು ಬೇಕು ಅಷ್ಟೇ. ಮತ್ತು ಅವನು ಏನಾದರೂ ಬೇರೆ ಕೆಲಸ ಏನಾದಿದ್ದರೆ, ಏನಾದರೂ ಅಗತ್ಯ ಇದ್ದರೆ ಹೋಗೋದೇನು, ಬೇಡಪ್ಪ ಈಗ ನಾನು ಇಂಥ ಕಡೆಗೆ ಹೋಗ್ತಾ ಇದ್ದೇನೆ, ಅಲ್ಲ ಇಂಥ ಕೆಲಸ, ಈಗ ಇವತ್ತೊಂದು ಮುಹೂರ್ತ ಉಂಟು, ನೀವು ಬರಬೇಕು ಅಂತ ಹೇಳ್ತಾನೆ. ಹಾಗೆ ಈಗ ಚಿತ್ರದ್ದು ಸರ್ಕಸ್ ಪಿಕ್ಚರ್ ಅದು ಸಹ ಹಾಗೆ. ಮೊನ್ನೆ ಒಂದು ಮುಹೂರ್ತ ಇತ್ತು, ಬೆಳಿಗ್ಗೆ ಎದ್ದಾಗ ನನ್ನ ಹತ್ರ ಹೇಳಿದ, ದೊಡ್ಡಪ್ಪ ಹೇಗೆ ಒಂದು ಮುಹೂರ್ತ ಉಂಟು ಶರವಲ್ಲೇ ಅಂತ. ಶರವ್ ನಂದು ಮಾಮೂಲು, ಅದು ನಾನು ಶರವಿಗೆ ಹೋಗಿ ನನ್ನ ಇದೇ ಆಗೋದಿಲ್ಲ, ನನಗೆ ಮನಸ್ಸಿಗೆ ಕೇಳುವುದಿಲ್ಲ. ಹಾಗೆ ಆಯಿತು, ನಾನು ಶರವ ಅಂತ ಹೇಳಿದರೆ ನಾನು ಎದ್ದು ಕೂಡಲೇ ಸ್ನಾನ ಮಾಡಿ ಮುಗಿಸಿ, ನಾನು ಪೂಜೆ ಎಲ್ಲ ಮುಗಿಸಿ ಓಡೋಡಿ ಹೋದೆ. ಅಷ್ಟು ಬರಲಿಲ್ಲ ಶರವಲ್ಲಿ ಅಂತ. ಅಷ್ಟೊತ್ತಿಗೆ ಬಂದರು, ಎಲ್ಲರೂ ಬಂದು ಸೇರಿ ಶರವಲ್ಲಿ ಪೂಜೆ ಎಲ್ಲ ಆಯಿತು. ಇವರ ಹತ್ರ ತಂತ್ರಿಯವರು ಎಲ್ಲ ಮಾಡಿದರು, ಎಲ್ಲ ಮುಗಿಯಿತು, ಮುಹೂರ್ತ ಎಲ್ಲ ಆಯಿತು ಒಳ್ಳೆ ರೀತಿಯಲ್ಲಿ. ಹಾಗೆ ಈಗ ದೊಡ್ಡಪ್ಪನ ಹತ್ರ ಕೇಳುವಾಗ ಹೇಳಿದರು ಮನೆಯಲ್ಲಿ ಇರ್ತಾನೆ, ರೇಡಿಯೋದ ಕೆಲಸ ಮಾಡ್ತಾನೆ ಅಂತ. ಯಾವತ್ತಾದರೂ ರೇಡಿಯೋದಲ್ಲಿ ರೂಪೇಶ್ನ ವಾಯ್ಸ್, ಅವರ ಶೋ ಕೇಳಿದ್ದೀರಾ ನೀವು? ನಾನು ಹೀಗೆ ಒಂದ್ಸಲ ಇವರೆಲ್ಲ ಇಡ್ತಾರಲ್ಲ, ಹಾಗೆ ಒಂದೊಂದ್ಸಲ ಕೇಳ್ತಾ ಇದ್ದೀನಿ. ನನಗೆ ಅದು ಕೇಳುವ ಒಂದು ಅಭ್ಯಾಸ ಇಲ್ಲ. ನಮ್ಮದೇ ಒಂದು ಇದು ಬೇರೆ ಅದೆಲ್ಲ. ಇವರೆಲ್ಲ ಕೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತದಲ್ಲ. ಈಗ ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾರೆ, ಆಫೀಸ್ನಲ್ಲಿ ಅವರೇ ಹೇಳ್ತಾರೆ, ಶೆಟ್ರೆ ಇದನ್ನ ಮಗೆ ರೂಪೇಶ್ ಇಂಚ ಶೆಟ್ರೆ ನೀವು ಹಾಗೆ ಹೇಳ್ತಾರೆ, ನಿಮ್ಮ ಮಗೆ ಹೀಗೆ ಅಂತ. ರೂಪೇಶ್ ಬಾರಿ ಇದು ಮಾಡಿದರೆ, ರೇಡಿಯೋದಲ್ಲಿ ಬಂತು, ಅದು ಬಂತು, ಇದು ಬಂತು. ಮತ್ತು ಕೆಲವರು ಬಸ್ಸಲ್ಲಿ ಹೋಗೋ ಕೆಲಸ ನಾನು ಕೇಳ್ತೇನೆ. ಕಾರಲ್ಲಿ ಹೋಗುವಾಗ, ನಮ್ಮ ಕಾರಲ್ಲಿ ಮತ್ತು ಇದರಲ್ಲಿ ಬಸ್ಸಲ್ಲಿ ಹೋಗುವಾಗ ಕೆಲಸ ಇಡ್ತಾರಲ್ಲ, ಆಗ ಇದು ಕೇಳ್ತಾ ಉಂಟು, ನಮಗೆ ಕೇಳ್ತದೆ ಇವನು ಮಾತಾಡೋದು ಇದೆಲ್ಲ ರೇಡಿಯೋ ಅಷ್ಟೇ. ಸರ್ ನೀವು ಏನು ಮಾಡಿಕೊಂಡಿದ್ದೀರಿ ಸರ್? ನಾನು ಲೋಕೋಪ ಇಲಾಖೆಯಲ್ಲಿ ನಾನು ಸೇವೆಯಲ್ಲಿದ್ದೆ. ಈಗ ನಿವೃತ್ತಿ ಆಗಿದ್ದೇನೆ. ಈಗ ಒಂದು 6 ವರ್ಷ ಆಯ್ತು. 14ರಲ್ಲಿ ನಿವೃತ್ತಿ ಆದೆ ನಾನು. 2014ರಲ್ಲಿ ನಿವೃತ್ತಿ ಆದೆ, ಮೇಯಲ್ಲಿ.
ಹಾಗೆ. ಸೊ ತುಂಬಾ ವರ್ಷಗಳ ಕಾಲ ರೂಪೇಶ್ ಅವರ ಅಕ್ಕ ಅವರು ಕೂಡ ನಿಮ್ಮ ಮನೆಯಲ್ಲಿ ಇದ್ರು. ಹೌದು, ಅವಳು ಸಹ ತುಂಬ ವರ್ಷ, ಅವಳು ಅಲ್ಲಿ SLC ಆಗಿ ಆನಂತರ ನಾವೇ ಕರ್ಕೊಂಡು ಬಂದು ಇಲ್ಲಿ ಕಾಲೇಜಿಗೆ ಸೇರಿಸಿದ್ದೇವೆ. ಕಾಲೇಜಲ್ಲಿ ಅವಳು ಒಳ್ಳೆ ಕಲಿತಾಳೆ, ಹುಷಾರಿದ್ದಾಳೆ ಎಲ್ಲದರಲ್ಲಿ, ಕಲಿಯೋದ್ರಲ್ಲಿ ಕೂಡ, ಡ್ಯಾನ್ಸಲ್ಲಿ ಎಲ್ಲ. ಅದು ತಂದೆಯದು ಒಂದು ಇದು ಉಂಟು ಅವರ ಹತ್ರ, ತಂದೆ ಯಕ್ಷಗಾನದ ಕಲೆ ಉಂಟಲ್ಲ, ಅದೇ ತಂದೆದ ಯಕ್ಷಗಾನ ಕಲೆ ಮಕ್ಕಳಿಗೆ ಬಂದಿದೆ. ಅದು ತಾಯಿದು ಸಹ ಹಾಗೆ, ತಾಯಿದೊಂದು ಅವಳು ಪ್ರೇಮ ಅಂತೇಳಿ ಹೆಸರು ಉಂಟು. ಅದಕ್ಕೆ ನಾನು ಅವಳಿಗೆ ಅಂತ ಗೊತ್ತುಂಟು, ಅವಳ ತಾಯಿಗೆ ಪ್ರೇಮ ಅಂತ. ನನ್ನ ತಮ್ಮ ತೀರಿ ಹೋಗಿದ್ದಾನೆ, ಅವನು ನಾವೆಲ್ಲ ಸೇರಿ ಪ್ರೇಮದ ಕಾಣಿಕೆ ಅಂತ ಹೆಸರಿಟ್ಟಿದ್ದೀವಿ. ಅವಳನ್ನು ನಗುತ್ತಾ ಇರೋದು. ನಮ್ಮ ಹತ್ರ ಒಂದು ಪ್ರೀತಿ ಬೇರೆ ಅವಳಿಗೆ, ನಮ್ಮ ಮನೆ, ನಮ್ಮ ತಮ್ಮನ ಹತ್ರ ಎಲ್ಲ ಒಳ್ಳೆ ಪ್ರೀತಿ. ಹಾಗೆ ಇವರು ಸಹ ಹಾಗೆ, ಮಕ್ಕಳು ಸಹ ಒಳ್ಳೆ ಡಿಗ್ರಿ ಮಾಡಿ ಅಲ್ಲಿ ಅವಳಿಗೆ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಜಾಬ್ ಎಲ್ಲ ಆಯಿತು ಇವರ ಮಗಳಿಗೆ. ಹಾಗೆ ಅವಳು ಬ್ಯಾಂಗ್ಳೂರ್ ಜಾಬಲ್ಲಿ ಇದ್ಲು. ಆ ನಂತರ ಒಬ್ಬೊಬ್ಬರೇ ಒಂದು SLC ಇವನನ್ನು ಕರ್ಕೊಂಡು ಬಂದ. ಅಷ್ಟೊತ್ತೆಲ್ಲ ತಾಯಿ ಅವಳು ತೀರಿ ಹೋದ್ದು. ಆಯಿತು, ಏನು ಮಾಡೋದು, ನಮ್ಮದು ಅದು ಇವರಿಗೆ ಉಳಿಸ್ಕೊಳ್ಳೋ ಒಂದು ಶಕ್ತಿ ಇಲ್ಲ. ಏನು ಮಾಡೋದು, ದೇವರ ಕೈಲಿರೋದು. ನಮಗೆ ಸಹ ತುಂಬ ಬೇಸರ ಉಂಟು, ಎಲ್ರಿಗೂ ಅದು ಇದ್ದದ್ದು ಬೇಸರ. ಮಕ್ಕಳಿಗೆ ಒಂದು ತಾಯಿಯನ್ನು ಮುಖ್ಯ ಅಲ್ಲ. ಹಾಗೆ ಅವರ ಜೊತೆಗಿನ ಯಾವುದಾದ್ರೂ ಒಂದು ದಿನ, ಸ್ಪೆಷಲ್ ದಿನ ನೆನಪಿಸಿಕೊಳ್ಳಬಹುದು ಅವರ ತಾಯಿಯ ಜೊತೆಗೆ? ಈಗ ನಿಮ್ಮ ಹೆಂಡತಿಯ ತಂಗಿಯವರು. ನನಗೆ ಅಂದರೆ ಯಾವುದು ನೆನಪು ಬರೋದಿಲ್ಲ ಈಗ. ಯಾಕೆಂದರೆ ನಾವು ಅಲ್ಲಿ ಮನೆಯಲ್ಲಿ ನಾವು ಉಪ್ಪಳಕ್ಕೆ ಹೋದರೆ ನಾನು ಬರುವುದಂದರೆ ಭಾರಿ ಖುಷಿ ಅವರಿಗೆ. ನನ್ನ ಮದುವೆ ಆದ ನಂತರ ನಾನು ಅವರ ಮನೆಗೆ ಹೋಗೋದು, ನಾನು ಬರೋದಂದರೆ ತುಂಬ ಖುಷಿ ಅವರಿಗೆ, ಅವಳಿಗೆ, ಎಲ್ರಿಗೆ. ಅವಳಿಗೆ ತುಂಬ ಖುಷಿ. ಬಂದ ಕೂಡಲೇ ಅದು ಬೇಕು ಭಾವ, ಇದು ಬೇಕು ಭಾವ, ಎಲ್ಲ ಒಂದು ಸಂತೋಷವೇ ಬೇರೆ. ಮತ್ತು ನಾವು ಒಳ್ಳೆ ಅಲ್ಲಿ ಏನಾದರೂ ವಿಶೇಷ ಇದ್ದರೆ ನಾವು ಅಲ್ಲಿ ಅವರಿಗೆ ಅಲ್ಲಿ ಒಂದು ಹಳ್ಳಿ ಅಲ್ಲ, ಅವರಿಗೆ ಈ ಗೆಟ್ ಟುಗೆದರ್ ಅದು ಇದಂತ ಗೊತ್ತಿಲ್ಲ, ನಮ್ಮ ಮಂಗಳೂರು ಈ ಥರ. ಹಾಗೆ ನಾವು ಹೋದರೆ ಏನಾದರೂ ಒಂಥರ ಕೂಡಿಕೊಂಡು ಗಮ್ಮತ್ತು ಒಂದು ಮಾಡ್ತೇವೆ. ಆಗ ಅವರಿಗೆ ಖುಷಿ ಅದು ಇವರು ಅದು ಮಾಡೋದಿಲ್ಲ ಅಲ್ಲ. ನಾವು ಹೋದ ಕೂಡ ಭಾರಿ ಖುಷಿ. ಮಕ್ಕಳಿಗೆ ಆಚೆ ಈಚೆ ಅವರು ಇದ್ದಾರೆ, ಎಲ್ಲ ಸೇರಿ ಸಂತೋಷ ಆಗ್ತದೆ ತುಂಬ. ಅದು ಈಗ ರೂಪೇಶ್ ರೇಡಿಯೋದಲ್ಲಿ ಬಂದರು, ಟಿವಿಯಲ್ಲಿ ಬಂದರು, ನೀವು ಅವರ ಶೋ ಎಲ್ಲ ನೋಡ್ತಾ ಇದ್ರೆ ಟಿವಿಯಲ್ಲಿ, ಈಗ ಬಲೆ ತೆಲಿಪಾಲೆ ಆಗಿರಬಹುದು, ಅದು ನಾನು ನೋಡಿದ್ದೇನೆ, ಅದೆಲ್ಲ ನೋಡಿದ್ದೇನೆ. ಇವಳು ನನ್ನ ಮಿಸಸ್ ಅದು ಬಿಡುವುದಿಲ್ಲ, ಅದು ಇಡ್ತಾರೆ. ನನಗೆ ನ್ಯೂಸು ನೋಡಬೇಕು, ನ್ಯೂಸು ನೋಡಲಿಕ್ಕೆ ನನಗೆ ಸಿಗೋದಿಲ್ಲ, ಅದು ರಿಮೋಟ್ ಅವರ ಕೈಲಿ ಇರ್ತದೆ. ಅದು ಎಲ್ಲ ಮನೆಯಲ್ಲಿ ಹಾಗೆ. ಈಗ ನ್ಯೂಸ್ ನೋಡಬೇಕಂತೇಳಿ ಮತ್ತೆ ನನಗೆ ಫೋನ್ ಬರ್ತದೆ, ಸೆಟ್ರೆ ಕೋಡೆ ಇಂಚ ಆಂಡತ್ತ ಅಂತ. ಹೀಗೆ ಆಯ್ತಲ್ಲ, ಗೊತ್ತುಂಟ? ಇಲ್ಲ, ಏನಾಯ್ತು ಅದು ಇಲ್ಲೇ ಹೀಗೆ ಆಯಿತು ಅಂತ. ನಾನು ನ್ಯೂಸ್ ನೋಡಬೇಕಲ್ಲ ನನಗೆ, ಮತ್ತೆ ನಾನು ನೋಡುವಾಗ ಅದು ಹಾಗೆ ಆಗಿದೆ. ಈ ಥರ ನ್ಯೂಸಲ್ಲಿ ನಾನು ಹೇಳಿ ನ್ಯೂಸಲ್ಲಿ ನೋಡಬೇಕು, ನ್ಯೂಸ ನೋಡಬೇಕು ಇಲ್ಲ. ಹಾಗೆ ನಾನು ನೋಡೋದಿಲ್ಲ ಅಂತ ನೋಡ್ತೇನೆ. ಇವರು ಇಡ್ತಾರೆ, ಹಾಗೆ ನೋಡ್ತೀನಿ, ನಾನು ಕೂತ್ಕೊಳ್ತೀನಿ ಒಂದೊಂದ್ಸಲ, ಹಾಗೆ ನಾನು ನೋಡ್ತೇನೆ. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ರೂಪೇಶ್ ಬಿಟ್ಟರೆ ಯಾರಾದರೂ ಫಿಲ್ಮ್ ಸ್ಟಾರ್ ಇದ್ದಾರಾ? ಯಾರಿಲ್ಲ. ರೂಪೇಶ್ ಅವನೇ ಹೋದದ್ದು ಅಕಸ್ಮಿತ, ಏನೋ ಒಂದು ಆ ದೇವರ ಆಶೀರ್ವಾದ, ಮತ್ತು ಅವನ ಮೇಯ್ನ್ ಅಂದರೆ ತಾಯಿದ ಆಶೀರ್ವಾದ. ಅವಳಿಗೆ ಅದೆಲ್ಲ ಒಂದು ಆಸೆ ಇದು ಬಂದರೆ ಅವಳು ಅದರಲ್ಲಿ ಸ್ವಲ್ಪ ಈ ಒಂದು ಕಲೆಯಲ್ಲಿ ಸ್ವಲ್ಪ ಅವಳಿಗೆ ಒಂದು ಇದಿತ್ತು ಹಾಗೆ. ಆದ್ದರಿಂದ ಅವನಿಗೆ ದೇವದ್ದು ಅಂದರೆ ಅಷ್ಟೇ ಕಷ್ಟ ಬಂದಿದ್ದಾನೆ, ಶ್ರಮ ಪಟ್ಟಿದ್ದಾನೆ, ಯಾರೂ ಇದು ಮಾಡಲಿಲ್ಲ. ಅವನಿಂದಾಗಿ ಅವನು ಮೇಲೆ ಬಂದದಲ್ಲದೆ ಮತ್ತು ಯಾರ್ದಲ್ಲ. ಮತ್ತು ಅವನಿಗೆಲ್ಲ ಅವನದು ಫ್ರೆಂಡ್ ಸರ್ಕಲ್ ಮೇಯ್ನ್, ನಮ್ಮವರಲ್ಲ, ಅವನಿಗೆ ಫ್ರೆಂಡ್ ಸರ್ಕಲ್. ಅವರು ಕೈ ಬಿಡಲಿಲ್ಲ. ಈಗ ಸಹ ಅವರು ನಾವು ಇದ್ದೇವೆ, ನೀವು ಮುಂದುವರಿಸು ಅಂತ ನಾವಿದ್ದೇವೆ, ಈಗ ಕೂಡ ಅವರೇ ಆ ಥರ. ಅದಕ್ಕಿಂತ ಅದು ಹೇಗೆ ಅಂತೇಳಿ ಅವನು ನಂಬಿದ ದೇವರು ಎಲ್ಲ, ಅವನ ಕುಟುಂಬದ ದೇವರಾಗಲಿ, ಅವನು ನಂಬಿದ ದೇವರಾಗಲಿ, ಅವರು ಕೈ ಬಿಡಲಿಲ್ಲ. ಅಷ್ಟು ಭಕ್ತಿ ಉಂಟು ಅವನಿಗೆ. ನೋಡುವಾಗ ಇವನಿಗೆ ದೇವರ ಭಕ್ತಿಯೇ ಇಲ್ಲ ಅಂತ ಹೇಳಬೇಕು ಯಾರಾದರೂ. ಅಂದರೆ ಈಗಿನವ್ರು ಹಾಗೆಲ್ಲ ಹೋಗ್ತಾರೆ, ಹೀಗೆ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಅವನಿಗೆ ಒಂದು ದೇವ ಅಂದರೆ ಅವನದೇ ಒಂದು ಅಜ್ಜ, ಕೊರಗಜ್ಜ, ಅದು ಅವನು ಭಯಂಕರ ಶಕ್ತಿ ಅವನು. ಅದು ಯಾವುದೇ ಇದ್ದರೆ ಅಲ್ಲಿ ಹೋಗಿ ಬರ್ತಾನೆ, ಒಂದು ಕೆಲಸ ಮುಂದುವರಿಸ್ತಾನೆ. ಅದರಿಂದ ದೇವರ ಕೈ ಬಿಡಲಿಲ್ಲ. ತಾಯಿದು ಆಶೀರ್ವಾದ ಅವನಿಗೆ ಉಂಟು ಹಾಗೆ. ಈಗ ಮೊದಲು ಸಿನಿಮಾ ಮಾಡಿದಾಗ ನೋಡಿದ ಏನಾದರೂ ನೆನಪಿದೆಯಾ ರೂಪೇಶ್ ಇದ್ದು? ನೀವು ಮಾಡಿದ್ದಾನೆ ನಿಮ್ಮ ಕುಟುಂಬದಲ್ಲಿ ಮೊದಲ ಫಿಲ್ಮ್ ಸ್ಟಾರ್, ಮೊದಲ ಫಿಲ್ಮ್ ಐಸ್ ಕ್ರೀಮ್ ಯಾವುದೋ ಒಂದು ಇತ್ತಲ್ಲ, ಅದರಲ್ಲಿ ಮಾಡಿದ್ದಾನೆ. ಅದೊಂದು ನಾನು ನೋಡಿದ್ದೇನೆ. ಯಾವುದೋ ಒಂದು ತಾಯಿದು ಒಂದು ನೆನಪಲ್ಲಿ ಒಂದು ಚಿತ್ರ ತೆಗೆದ ಪೊರ್ಲು, ಅದೊಂದು ತಾಯಿದು ಹಳೆಯ ಒಂದು ಬಿಲ್ಡಿಂಗಲ್ಲಿ ಒಂದು ಮಗು ಟೀಚರ್ ಕಾಪಿ ಕಾರ್ಡ್ ಅದಕ್ಕೆ ಸ್ವರ ಕೊಟ್ಟಿದ್ದು. ಹೌದಾ, ಟೀಚರ್ಗೆ ಒಂದು ಇದು ಮಾಡ ಆ ಮಗು ನಮ್ಮ ಇವಳ ತಂಗಿ ಮಗ ಅದು. ಹಾಗೆ ಅದೊಂದು ನನಗೆ ನೋಡೋಕೆ ಸ್ವಲ್ಪ ದುಃಖ ಆಯಿತು. ಅದು ಅವಳದು ನೆನೆಸೋಯಿತು, ತಾಯಿದು. ನನಗೆ ಅದು ನೋಡುವಾಗ ಅವನ ತಾಯಿದು ನೆನೆಸೋಯಿತು. ತಾಯಿ ಮಕ್ಕಳಿಗೆ ಒಂದು ಇದು ಮಾಡಿದ ಟೀಚರ್, ಅದು ತುಂಬ ಒಂಥರ ಇದಾಯಿತು, ನನಗೆ ಫೀಲಿಂಗ್ ಆಯಿತು.
ಅದು ನೆನೆಸಿ ಹೋಯಿತು ನನಗೆ. ಅದು ಒಂದು ಒಳ್ಳೆಯ. ನಿಮಗೆ ಈಗ ಗೊತ್ತಿತ್ತಾ ರೂಪೇಶ್ ತುಂಬ ಅಂದರೆ ಈ ಶಾರ್ಟ್ ಮೂವಿ ಟೆಲಿ ಮೂವಿ ಮಾಡಿ ಸಿನಿಮಾಗೆ ಬರಲಿಕ್ಕೆ ಭಾಳ ಕಷ್ಟಪಟ್ಟಿರುವ ಆ ಒಂದು ವಿಷಯಗಳು ನಿಮಗೆ ತಿಳಿದಿತ್ತು ಸರ್? ಗೊತ್ತುಂಟು, ನಾನು ಹೇಳ್ತಿರ್ಲಿಲ್ಲ, ಮತ್ತು ಇಲ್ಲಿ ಮಾತಾಡೋಕೆ ಗೊತ್ತುಂಟು. ಯಾಕೆಂದರೆ ಅವನಿಗೆ ಬ್ಯಾಕ್ಗ್ರೌಂಡ್ ಯಾರು ಇರಲಿಲ್ಲಲ್ಲ. ಚಿತ್ರಕ್ಕೆ ಇದು ಒಂದು ಯಾವುದು ಪಿಕ್ಚರ್ ಮಾಡಬೇಕಾದ್ರೆ, ಯಾವುದು ಮೂವಿ ಮಾಡಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಬೇಕಲ್ಲ, ಫೈನಾನ್ಷಿಯಲ್ ಬೇಕಲ್ಲ. ಅದು ಅವ ತುಂಬ ಕಷ್ಟಪಟ್ಟಿದ್ದಾನೆ, ಯಾರ್ಯಾರು ಇದು ಹೋಗಿದ್ದಾನೆ ಫೈನಾನ್ಷಿಯಲ್. ಹಾಗೆ ತುಂಬ ನಮ್ಮ ಹತ್ರ ಸಹ ಕಷ್ಟ. ನನಗೆ ಗೊತ್ತೇ ಇಲ್ಲ ಅದರ ವಿಷಯ. ನನ್ನ ಹತ್ರ ಹೇಳಲಿಲ್ಲ ನನಗೆ ಆಗಬೇಕು ದೊಡ್ಡಪ್ಪ ನನಗೆ ಹೆಲ್ಪ್ ಮಾಡಿ ಹಾಗೆ ಕೇಳಲಿಲ್ಲ. ಇನ್ನು ಇಷ್ಟ ತನಕ ಯಾವುದಕ್ಕೂ ನನ್ನ ಹತ್ರ ಆ ವಿಷಯ ಹೇಳಿಲ್ಲ. ಹಾಗೆ ಹೇಳಲಿಲ್ಲ ಅಂದರೆ ನಂದು ಗೊತ್ತು. ದೊಡ್ಡಪ್ಪನ ಕೇಳಿ ಅವ್ರು ಎಲ್ಲಿಂದ ಕೊಡೋದು? ಒಂದು ವೇಳೆ ಕೇಳಿದರೆ ಅವ್ರು ಕೊಡಬೇಕಂತ ಕೊಡಲೇಬೇಕಲ್ಲ ಪಾಪ. ನಾನು ಅವರನ್ನು ಇಕ್ಕಟ್ಟಿಗೆ ಹಾಕಿದಾಗೆ ಆಗ್ತದಲ್ಲ, ಆ ಥರ ಇರ್ಬೋದು ಅವನ ಮನಸ್ಸಿನಲ್ಲಿ. ಹಾಗೆ ಆ ಥರ ಪಾಪ ತುಂಬ ಯಾರು ಅವನ ಫ್ರೆಂಡ್ ಸರ್ಕಲ್ ಸ್ವಲ್ಪ ಹೊರಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅವರಿಗೆ ಇನ್ನೂ ಸಹ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿದ ಒಬ್ಬ ಅನಿಲ್ ಅಂತ ಇದ್ದಾರೆ, ಅವರೇ ಅವರಿಗೆ ದೊಡ್ಡ ಹೆಲ್ಪು. ಅವರೇ ಈಗ ಸಹ ಅವನ ಎಲ್ಲ ಒಂದು ಪಿಕ್ಚರಿಗೆ ಮತ್ತು ಅವನಿಗೆ ಬ್ಯಾಗ್ ಸ್ವಲ್ಪ ಹೆಲ್ಪ್ ಮಾಡೋದು ಅವರೇ, ಅನಿಲ್ ಅಂತೆ. ಸರ್, ಈಗ ಮೊನ್ನೆ ಒಂದು ಬಿಗ್ ಬಾಸ್ನಲ್ಲಿ ಒಂದು ಸಣ್ಣ ಜಗಳ ಆಗುತ್ತೆ. ಒಂದು ಚಪಾತಿಯನ್ನ ಅವರು ಒಂದು ಡಸ್ಟ್ಬಿನ್ಗೆ ಹಾಕಿದ್ರು. ಅದು ಮಾತುಕತೆ ಆಗಿ ಒಂದು ದೊಡ್ಡ ವಿಚಾರ ಆಗ್ತದೆ. ಸೊ ಹೊರಗಡೆ ಕೂಡ ದೊಡ್ಡ ವಿಚಾರದಲ್ಲಿ ಸುದ್ದಿ ಆಗುತ್ತದೆ. ರೂಪೇಶ್ ಮೇಲೆ ಒಂದು ಊಟದ ವಿಚಾರದಲ್ಲಿ ಭಾರಿ ದೊಡ್ಡದು ಮಾತಾಡಿದ್ರು ಅಂತ. ನಿಜವಾಗ್ಲೂ ರೂಪೇಶ್ಗೆ ಅನ್ನದ ಅಥವಾ ಇದರ ವಿಷಯ ಅಷ್ಟೊಂದು ಗೊತ್ತಿಲ್ವಾ, ಹೇಗೆ ಏನು ಸರ್? ಅವನಿಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಅನ್ನದ ವಿಷಯ ಅವನಿಗೆ, ನಾವು ಬಡಪತಿಯಿಂದ ಬಂದವರು. ಅವನಿಗೆ ಅನ್ನದ ಎಷ್ಟು ಅದು ಅನ್ನಕ್ಕೆ ಎಷ್ಟು ಬೆಲೆ ಉಂಟು ಅಂತ ಅವನಿಗೆ ಗೊತ್ತುಂಟು. ಮತ್ತು ಅವನು ಕೊರೋನಾದ ಸಮಯದಲ್ಲಿ ಅವನು ಪ್ರತಿಯೊಂದು ಬಡ ಕುಟುಂಬಕ್ಕೆ ಅಕ್ಕಿ ಎಲ್ಲ ವಿತರಣೆ ಮಾಡಿದ್ದಾನೆ. ಎಲ್ಲ ಯಾವುದು ಕಿಟ್. ಅದು ಅಲ್ಲದೆ ಪ್ರತಿ ಬಸ್ ಸ್ಟ್ಯಾಂಡಿರುವ ಎಲ್ಲ ಬೇಡುವವರಿಗೆ ಅಲ್ಲಿ ಮಲಗಿದವರನ್ನು ಎಬ್ಬಿಸಿ 2 ತಿಂಗಳು ಅವನು ಫುಲ್ಲು ಅನ್ನ ಕೊಟ್ಟಿದ್ದಾನೆ. ಅವನಿಗೆ ಮೊನ್ನೆ ಅದೇ ಬಿಗ್ ಬಾಸಲ್ಲಿ ಬಂತು ಒಂದು ಚಪಾತಿ ಬಿಸಾಡುವ ವಿಷಯಕ್ಕೆ ಅವನಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಅಂತ. ಅವನಿಗೆ ಅನ್ನದ ಬೆಲೆ ಗೊತ್ತಿರುವಷ್ಟು ಹೇಳಿದವರಿಗೆ ಗೊತ್ತಿರುವುದಿಲ್ಲ. ನಾನು ಹೇಳ್ತೇನೆ, ಅವರು ದೊಡ್ಡವರು, ಇವನು ಬಡವನು, ಯಾವುದು ಬಡತನದಿಂದ ಬಂದವನು. ಇವನಿಗೆ ಅನ್ನದ ಬೆಲೆ ಗೊತ್ತಿರುವಷ್ಟು ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಇವನು ಮಾಡಿದಂಥ ಕಿಟ್ ವಿತರಣೆ 5,000 ಕಳೆದಿದೆ. ಅಷ್ಟು ಜನಕ್ಕೆ ದಕ್ಷಿಣ ಕನ್ನಡ, ಕುಂದಾಪುರ ಎಲ್ಲೆಲ್ಲಿ ಹೋಗಿದ್ದೇನೆ, ಕಾಸರಗೋಡು ಎಲ್ಲ 5,000 ಚಿಲ್ಲರೆ ಜನಕ್ಕೆ ಕಿಟ್ ವಿತರಣೆ ಮಾಡಿದ್ದಾನೆ ಆ ಸಮಯದಲ್ಲಿ. ಅದು ಅಲ್ಲದೆ ಎಲ್ಲೆಲ್ಲಿ ಬಡವರು, ಎಲ್ಲೆಲ್ಲಿ ಬೇಡುವವರಿದ್ದಾರೆ ಅವರನ್ನು ಅಲ್ಲಿಂದ ಕೈಯಿಂದ ಎಬ್ಬಿಸಿ ಅವನ ಎಲ್ಲ ಯಾರು ಫ್ರೆಂಡ್ ಸರ್ಕಲ್ ಹೋಗಿ ಎಬ್ಬಿಸಿ ಅವರಿಗೆ ಊಟ ಉಣಿಸಿ ಅವರಿಗೆ ಎಲ್ಲ ಕೊಟ್ಟಿದ್ದಾನೆ. ಎಲ್ಲರ ಬಡವನ್ನು ನೀಗಿಸಿದ್ದಾನೆ. ಅಂಥವನಿಗೆ ಬೆಲೆ ಗೊತ್ತಿಲ್ಲ ಅಂತ ಹೇಳುವವರು ಎಂಥ ಜನರು, ಅವರು ಯಾರ ಹತ್ರ ಕೇಳಬೇಕಿನ್ನು? ಅದನ್ನು ನೋಡುವವರೊಬ್ಬರಿದ್ದಾರೆ ದೇವರು, ಅವರಿಗೆ ಗೊತ್ತಿರ್ತದೆ ಯಾವುದು ಅನ್ನದ ಬೆಲೆ ಗೊತ್ತುಂಟಾ ಇಲ್ವಾ ಅಂತೇಳಿ ಅಷ್ಟೇ. ಸರ್, ಈಗ ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮಗ ಎಷ್ಟು ದಿನ ಇರಬಹುದು ಬಿಗ್ ಬಾಸ್ನ ಮನೆ ಒಳಗಡೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ಅವನು ಕಡೆ ತನಕ ಇರ್ತಾನೆ ಅಂತ ನಂಬಿಕೆ ನಮಗಿದ್ದೆ. ಯಾಕೆ ಅಂತ ಹೇಳಿದರೆ ಅವು ಬಿಗ್ ಬಾಸಲ್ಲಿ ಗೆದ್ದೇ ಬರ್ತಾನೆ. ಯಾಕೆ ಜನ ಅವನನ್ನು ಕೈ ಬಿಡುವುದಿಲ್ಲ. ಕರ್ನಾಟಕದ ಜನತೆ ಅವನನ್ನು ಕೈ ಬಿಡುವುದಿಲ್ಲ. ಆದ್ದರಿಂದ ನನಗೆ ವಿಶ್ವಾಸ ಇದೆ ಎಲ್ಲರಿಗೆ, ಅವ ಗೆದ್ದೇ ಬರ್ತಾನೆ. ಕರ್ನಾಟಕದ ಜನತೆ ಅವನಿಗೆ ವೋಟ್ ಮಾಡ್ತಾರೆ ಮತ್ತು ಅವನಿಗೆ ಸಂಪೂರ್ಣ ಸಹಕಾರ ಇದೆ. ಅವು ಗೆದ್ದು ಬರ್ತಾನೆ ಅಂತ ವಿಶ್ವಾಸ ನಮಗೆಲ್ಲರಿಗಿದೆ. ಅವರ ಆಟ ತುಂಬ ಜನರಿಗೆ ಇಷ್ಟ ಆಗ್ತಾ ಇದೆ, ಅವರ ಸರಳತೆ ಇಷ್ಟ ಆಗ್ತಾ ಇದೆ, ಅವರು ಮೌನವಾಗಿದ್ದರೂ ಕೂಡ ಇಷ್ಟ ಆಗ್ತಾ ಇದೆ, ಅವರು ಜೋರಾಗಿ ಮಾತಾಡಿದ್ರು ಕೂಡ ಇಷ್ಟ ಆಗ್ತಾ ಇದೆ. ಅಂದರೆ ಒಟ್ಟಾರೆ ಈಗ ಅವರು ಹೋಗ್ತಾ ಇರುವ ಜರ್ನಿಯಲ್ಲಿ ರೂಪೇಶ್ ಹೇಗೆ ಅನ್ನೋದನ್ನ ಜನರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಕರ್ನಾಟಕ ಜನತೆಗೆ ರೂಪೇಶ್ನ ದೊಡ್ಡಪ್ಪನಾಗಿ ನಿಮ್ಮ ಒಂದು ಕಿವಿ ಮಾತು ಏನು ಸರ್? ರೂಪೇಶ್ ಈಗ ಬಿಗ್ ಬಾಸಲ್ಲಿ ಆಟ ಆಡ್ತಾ ಇದ್ದಾರೆ. ಅವರಿಗೆ ನಾನು ಕರ್ನಾಟಕ ಜನತೆಯಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ, ಕರ್ನಾಟಕ ಜನತೆ ಇನ್ನು ಮುಂದಕ್ಕೆ ಅವರನ್ನು ಇನ್ನೂ ಜಾಸ್ತಿ ಅವನಿಗೆ ಓಟ್ ಹಾಕಿ ಗೆಲ್ಲಿಸಿ ಕೊಡ್ತಾರೆ ಅಂತ ನಂಬಿಕೆ, ನಮ್ಮ ವಿಶ್ವಾಸ ನನಗಿದೆ.